ಕ್ವಾಲಿಫೈರ್ 1ರ 6 ಎಸೆತಗಳ ಬಳಿಕ ಸ್ಪಷ್ಟವಾದ ಫಲಿತಾಂಶ ಲಭಿಸಲಿಕ್ಕಿದೆ. ಯಾವ ತಂಡ ಪ್ರಥಮ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆಯಬಹುದು? ಎಸೆತಗಾರಿಕಾ ಭಾಗದಲ್ಲಿ ಹೈದರ್ ನೆಕ್ಕಿಲಾಡಿ ತಂಡದ ಓರ್ವ ಅನುಭವಿ ಎಸೆತಗಾರ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಮನ್ಸೂರ್ ಕಾರ್ಕಳ ಆರಂಭಿಕ 2 ಎಸೆತ 1 6 ಅನ್ನು ಗಳಿಸಿಕೊಂಡರೂ ಕೂಡ ಅತ್ಯುತ್ತಮವಾದ ಎಸೆತಗಾರಿಕೆ. ಕೇವಲ 1 ರನ್ನಿಗೆ ಅವಕಾಶವಷ್ಟೇ. ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನು ವಂಚಿಸಿದ ಚೆಂಡು. ಶಾಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಾದಾಗ ತಂಡದ ಮೊತ್ತದಲ್ಲಿ ಹೆಚ್ಚುವರಿಯಾಗುತ್ತಾ 23. 5 ಎಸೆತ 17 ರನ್ನಿನ ಅವಶ್ಯಕತೆಗಿದೆ. ಕ್ಷೇತ್ರ ರಕ್ಷಕನಂತೂ ಶಾಕೀರ್. ಇದೀಗ ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ಕಾರಣ ಗಾಳಿಯ ವೇಗ ಕೂಡ ಅದೇ ದಿಕ್ಕಿನಲ್ಲಿದೆ. ರವಿ ಯಾವುದೇ ಕ್ಷಣದಲ್ಲೂ ಕೂಡ ಸ್ವಿಚ್ ಹೊಡೆಯಬಲ್ಲಂತಹ ಓರ್ವ ಸಾಮರ್ಥ್ಯ ಇರತಕ್ಕಂತಹ ಆಟಗಾರ. ಬಲಿಷ್ಠ ಕ್ಷೇತ್ರ ರಕ್ಷಕನನ್ನೇ ಸಜ್ಜುಗೊಳಿಸ್ತಾ ಇದೆ. ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವಾಲ್ ವಿಭಾಗವನ್ನು ಕೂಡ ಸಾಕಷ್ಟು ಬಲಿಷ್ಠವಾಗಿ ಸಜ್ಜುಗೊಳಿಸಿದೆ. ಹೈದರ್ ನೆಕ್ಕಿಲಾಡಿ 5 ಎಸೆತಗಳಲ್ಲಿ 17 ರನ್ ತಡೆ ಹಿಡಿಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ರವಿ ಪಡ್ಡಯೂರು. ಇದುವರೆಗೆ 5 ಎಸೆತಗಳಲ್ಲಿ 11 ರನ್ 1 6 ಅನ್ನು ಕೂಡ ಗಳಿಸಿಕೊಂಡಂತ ರವಿ ಪಡ್ಡಯೂರು. ಮತ್ತೊಂದು ಕಡೆಯಿಂದ ಮನ್ಸೂರ್ ಕಾರ್ಕಳ 5 ಎಸೆತ 17 ರನ್ನಿನ ಅವಶ್ಯಕತೆ. ಹೈದರ್ ನೆಕ್ಕಿಲಾಡಿ 5 ಎಸೆತಗಳಲ್ಲಿ 17 ರನ್ ಅನ್ನು ತಡೆ ಹಿಡಿಯಬಲ್ಲರೆ ಎಸೆತಗಾರ. 17 ರನ್ ಅನ್ನು ಗಳಿಸಿಕೊಳ್ಳಬಲ್ಲರೆ ಬ್ಯಾಟ್ಸ್ಮನ್ಗಳು. 5 ಎಸೆತ 17 ರನ್ನಿನ ಅವಶ್ಯಕತೆ. ಹೈದರ್ ನೆಕ್ಕಿಲಾಡಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ರವಿ ಪಡ್ಡಯೂರು ಕಡೆಗೆ ಸೊಗಸರಿಸಗಾರಿಕೆ ಮುಂದಕ್ಕೆ ಬಾರಿಸುವ ಪ್ರಯತ್ನ. ನೇರವಾಗಿ ಲಾಂಗ್ ಆನ್ ವಿಭಾಗದ ಸೀಮಾರೇಖೆ ಹೊರಭಾಗದಲ್ಲಿ ರವಿ ಪಡ್ಡಯೂರು ಬ್ಯಾಟ್ನ ಮುಖೇನ ದಾಖಲಾಗ್ತಾ ಇದೆ. ಮತ್ತೊಂದು 6. 4 ಎಸೆತ 11 ರನ್ನಿನ ಅವಶ್ಯಕತೆ. ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆಯಾ ಜಿಗರ್ ಕೈಸ್ ಮಠ? ಮತ್ತೊಂದು ಕಡೆಯಿಂದ ನಿಶು ಫ್ರೆಂಡ್ಸ್ ಗೋಳಿ ತೊಟ್ಟು ಈ ಒಂದು ವಿಕೆಟ್ ಅನ್ನು ಕಬಳಿಸಿದರೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳಬಹುದು. ನಿಶು ಫ್ರೆಂಡ್ಸ್ ಗೋಳಿ ತೊಟ್ಟು ದಯವಿಟ್ಟು ಗಮನಿಸಿ. ಮತ್ತೆ ಸಮಯ ಮೀರಿದರೆ ಇನ್ನೊಬ್ಬ ಕ್ಷೇತ್ರ ರಕ್ಷಕನನ್ನು 30 ಗಜಗಳಿಂದ ಒಳಭಾಗದಲ್ಲಿ ನಿಯೋಜನೆ ಮಾಡಲೇಬೇಕು. ಬೆಳಗಿನ ಒಂದು ಪಂದ್ಯದಲ್ಲಿ ಸುಲಭವಾಗಿ ಪಂದ್ಯವನ್ನ ಸೋತಿತ್ತು. ಹಾಗಾಗಿ ಅದೇ ರೀತಿಯ ಯಾವುದೇ ಅವಕಾಶಗಳಿಗೆ ತಾವು ಅನುವು ಮಾಡಿಕೊಡಬೇಡಿ. 4 ಎಸೆತ 11 ರನ್ನಿನ ಅವಶ್ಯಕತೆ. ಮತ್ತೆ ಇದರ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟು ನೇರವಾಗಿ ರವಿ ಪಡ್ಡಯೂರು ಸತತ 2 6ಗಳು. ಪಂದ್ಯದ ಚಿತ್ರಣವೇ ಇಲ್ಲಿ ಬದಲಾಗ್ತಾ ಇದೆ. 3 ಎಸೆತ 5 ರನ್ನಿನ ಅವಶ್ಯಕತೆ. ಪಂದ್ಯದ ಸ್ಥಿತಿಗತಿಗಳನ್ನ ಬದಲಾಯಿಸಬಲ್ಲಂತಹ ಸಮರ್ಥ ಆಟಗಾರನಿತ. 3 ಎಸೆತ 5 ರನ್ನಿನ ಅವಶ್ಯಕತೆ. ಯಾವ ಕಾರಣಕ್ಕಾಗಿ ರವಿ ಯಾವತ್ತಿಗೂ ಕೂಡ ಕೂಲ್ ಬ್ಯಾಟ್ಸ್ಮನ್ ಅನ್ನುವುದರಲ್ಲಿ 2 ಮಾತಿಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ಒತ್ತಡವನ್ನ ಮೈ ಮೇಲೆ ಎಳೆದುಕೊಳ್ಳದೆ ನಿಧಾನಗತಿಯಲ್ಲಿ ಬ್ಯಾಟ್ ಅನ್ನು ಬೀಸುವ ಮೂಲಕ ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಫಲಿತಾಂಶವನ್ನ ಬದಲಾಯಿಸಬಲ್ಲ ಸಾಮರ್ಥ್ಯವಿದೆ. ಎಸೆತಗಾರಿಕೆ ಭಾಗದಲ್ಲಿ ಹೈದರ್ ನೆಕ್ಕಿಲಾಡಿ ಈ ಒಂದು ವಿಕೆಟ್ ಅನ್ನು ಕಬಳಿಸಿದರೂ ಕೂಡ ನಿಶು ಫ್ರೆಂಡ್ಸ್ ಗೋಳಿ ತೊಟ್ಟು ಮತ್ತೆ ಪಂದ್ಯದ ಮೇಲೆ ಕಂಬ್ಯಾಕ್ ಅನ್ನು ಮಾಡಬಹುದು. ಮತ್ತೊಮ್ಮೆ 1ನೇ ಎಸೆತ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ 1 ರನ್ನಿಗಷ್ಟೇ ಸೀಮಿತವಾಗ್ತಾ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟಕ್ಕಾಗಿ ಪ್ರಯತ್ನ. 1 ರನ್ ಅನ್ನು ಗಳಿಸಿಕೊಂಡಾಗ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮತ್ತೆ ಕೂಡ ಸ್ಟ್ರೈಕ್ ವಿಭಾಗದಲ್ಲಿ ರವಿ ಪಡ್ಡಯೂರು ಹೇಗಾದರೂ ಮಾಡಿ ಸ್ಟ್ರೈಕ್ ಅನ್ನು ತನ್ನ ಬಳಿ ಕಾಯ್ದಿರಿಸಿಕೊಳ್ಳಲೇಬೇಕೆನ್ನುವಂತ ಹಂಬಲದೊಂದಿಗೆ ಮನ್ಸೂರ್ ಕಾರ್ಕಳ ರವಿ ಪಡ್ಡಯೂರಿಗಾಗಿ ತನ್ನ ವಿಕೆಟ್ ಅನ್ನ ಒಪ್ಪಿಸಿದ್ರು. 2 ಎಸೆತ 4 ರನ್ನಿನ ಅವಶ್ಯಕತೆ. ಪಂದ್ಯ ಸಮಬಲಗೊಂಡರೆ ಸೂಪರ್ ಓವರ್ ಪಂದ್ಯ ನಡೆಯಲಿಕ್ಕಿದೆ. ನಿಶು ಟ್ರೋಫಿ, ನಿಶು ಪ್ರೀಮಿಯರ್ ಲೀಗ್ ಆವೃತ್ತಿ 5ರ ಪ್ರಥಮ ಸೂಪರ್ ಓವರ್ ನ ಪಂದ್ಯ ಆಗಬಹುದಾ? ಎಸೆತಗಾರಿಕೆ ಭಾಗದಲ್ಲಿ ಹೈದರ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಚೆಂಡು ಗಾಳಿಯಲ್ಲಿ ನೇರವಾಗಿ ರವಿ ಪಡ್ಡಯೂರ್ ಅವರ ವಿಕೆಟ್ ಪತನವಾಗ್ತಾ ಇದೆ. ನೇರವಾಗಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದ ಶಾಕೀರ್ ಕೈ ಸೇರಿದಾಗ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ. ನೆರೆದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ರು ರವಿ ಪಡ್ಡಯೂರು. ಆದರೆ ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನ ಕೈಗೊಪ್ಪಿಸಿದಾಗ 1 ಎಸೆತ 4 ರನ್ನಿನ ಅವಶ್ಯಕತೆಗಿದೆ. 1 ಎಸೆತಗಳಲ್ಲಿ 4 ರನ್ನಿನ ಅವಶ್ಯಕತೆ. ಹೊಸ ಬ್ಯಾಟ್ಸ್ಮನ್
ಸಕ್ಬೀರ್ ಹೊಸ ಬ್ಯಾಟ್ಸ್ಮನ್, ಪಂದ್ಯದ ಫಲಿತಾಂಶವನ್ನ ಬದಲಾಯಿಸಬಲ್ಲರೆ? ರವಿ ಪಡ್ಡಯೂರು ಸಿಕ್ಸ್ನೊಂದಿಗೆ ಪಂದ್ಯವನ್ನ ಗೆಲ್ಲಿಸಿಕೊಡುವಂತ ಇರಾದೆ ಇತ್ತು, ಕೂಡ ಪಂದ್ಯದ ಸ್ಥಿತಿಗತಿಗಳು ಬದಲಾಗಬಹುದು. ಸಕ್ಬೀರ್ ತವಕದಲ್ಲಿ ತುಜುಕರ್ ಗೈಸ್ ಮಠ, ಆದರೆ ರವಿ ಪಡ್ಡಯೂರು ವಿಕೆಟ್ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಹೈದರ್ ಕೊನೆಯ ಬಾರಿ 4 ರನ್ನಿನ ಅವಶ್ಯಕತೆ. ಕ್ಷೇತ್ರ ರಕ್ಷಣೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಯಾಗ್ತಾ ಇದೆ. ಎಕ್ಸ್ಟ್ರಾ ಕವರ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಮುಂದಕ್ಕೆ ಬಾರಿಸುವ ಪ್ರಯತ್ನ ನೇರವಾಗಿ ಮಿಡ್ಡಿ ಕಡೆ ಭಾಗದಲ್ಲಿ ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಜಿಗರ್ ಗೈಸ್ ಮಠ. ಕಳೆದ ಒಂದು ಪಂದ್ಯದಲ್ಲೂ ಕೂಡ ಸಮಯವನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡಿದಂತಹ ತಂಡ ಅದಕ್ಕೆ ಸರಿಯಾದ ಬೆಲೆಯನ್ನೇ ತೆತ್ತಿತ್ತು. ಆದರೆ ಶಿಲ್ಲು ಕೂಡ ಅದೇ ರೀತಿಯ ಒಂದು ಪ್ರದರ್ಶನ ಮುಂದುವರಿತಾ ಇದೆ. ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವಂತ ಸಾಕಷ್ಟು ಬಾರಿ ನಾವು ಮನವಿಯನ್ನ ಮಾಡಿದ್ವಿ. ಆದರೂ ಕೂಡ ಇಲ್ಲಿ ಸಮಯಕ್ಕೆ ಬೆಲೆಯನ್ನ ಅಂತಿಮವಾಗಿ ನೀಡ್ತಾ ಇದೆ. 4 ರನ್ ಅಂತಿಮ